ಮುಡಾರೆ ಫೌಂಡೇಶನ್ ಹಾಗೂ ಸ್ಪಂದನ ಫ್ರೆಂಡ್ಸ್ ಅಶೋಕನಗರ ವತಿಯಿಂದ ಉರ್ವ ಶ್ರೀ ಮಾರಿಯಮ್ಮ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ನಗರದ ಉರ್ವ ಮಾರ್ಕೆಟ್ ಬಳಿಯಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮವನ್ನು ಮಂಗಳೂರು ರಾಮಕೃಷ್ಣ ಮಠದ ಪರಮಪೂಜ್ಯ ಸ್ವಾಮಿ ಏಕಗಮ್ಯಾನಂದಾಜಿ ಮಹಾರಾಜ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಆಶೀರ್ವಚನ ನೀಡಿದರು. ಜನಸಾಮಾನ್ಯರಿಂದ ಅಗಾಧವಾದಂಥ ಸಾಧನೆಯನ್ನು ಗುರುತಿಸುವಂಥ ಕೆಲಸ ನಡೀತಾ ಇರೋದು ಬಹಳ ಸಂತೋಷ ಸಂಗತಿ. ಒಂದು ಕಡೆಗೆ ಸರ್ಕಾರದ ಗುರುತಿಸಬೇಕೆ ಮತ್ತು ಇಂಥ ಫೌಂಡೇಶನ್, ಮುಡಾರೆ ಫೌಂಡೇಶನ್, ಸ್ಪಂದನ ಫ್ರೆಂಡ್ಸ್ ಇಂಥವ್ರು ಗುರುತಿಸುವಿಕೆ ಎಲ್ಲೋ ಒಂದು ಕಡೆಗೆ ಇನ್ನೊಂದಷ್ಟು ಜನರಿಗೆ ಸ್ಫೂರ್ತಿ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ಹೀಗಾಗಿ ಇವತ್ತಿನ ದಿನ ಇಂಥ ಸಾಧಕರಿಗೆ, ವಿಶೇಷವಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆತಕ್ಕಂತಹ ನಮ್ಮ ಅಕ್ಷರ ಸಂತ ಹರೇಕಳ ಹಾಜಪ್ಪ ಅವರಿಗೆ ಮತ್ತು ಈ ವರ್ಷ ಪದ್ಮಶ್ರೀ ಪಡೆಯುವಂಥ ಶ್ರೀ ಮಹಾಲಿಂಗ ನಾಯ್ಕ ಅಮೈ ಅವರಿಗೆ, ಹಾಗೆ ರೆಮೆನು ಇವೆಟ್ ಪಿರೇರಾ, ಇವರು 3 ಜನರು ಸಾಧಕರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೆ ನಮ್ಮ ಮಠದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆ ಮೇಲೆ ಇರುವಂತಹ ಆತ್ಮೀಯರಾದಂತಹ ಮೋಹನ್ ಆಳವರು, ಸಂತೋಷ್ ಕುಮಾರ್ ಹೆಗ್ಡೆ ಅವರು, ಗಣೇಶ್ ಕುಲಾಲ್, ರಾಧಾಕೃಷ್ಣ ಅವರು ಮತ್ತು ವಿಶೇಷವಾಗಿ ಸತೀಶ್ ಆಳ್ವರು, ಇವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ ಅವರು ಮಾತನಾಡಿ, ಸಮಾಜಕ್ಕಾಗಿ ನಾವು ದುಡಿದಂತಹ ವಿಚಾರವನ್ನ ಸಮಾಜಕ್ಕೆ ಕೊಡಬೇಕಾದುದು ನಮ್ಮ ಕರ್ತವ್ಯ. ಅಂತಹ ಒಂದು ಕೆಲಸವನ್ನ ಮುಡಾರೆ ಫೌಂಡೇಶನ್ ಹಾಗೂ ಸ್ಪಂದನ ಫ್ರೆಂಡ್ಸ್ ಅಶೋಕನಗರದವರು ಮುಂದುವರಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ದೇವರು ಕೊಟ್ಟಂತ ಅವರು ದುಡಿದಂತ ಸಂಪತ್ತನ್ನು ಸಮಾಜ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಬೇಕಾದಷ್ಟು ಇಡೀ ವರ್ಷ ಕಾರ್ಯಕ್ರಮಗಳನ್ನು ಕಾಲಕಾಲದಲ್ಲಿ ಮಾಡುತ್ತಾ ಇಂಥ ಒಂದು ಮಾರಿಯಮ್ಮ ದೇವರ ಜಾತ್ರೆ ಸಮಯದಲ್ಲಿ ಹಲವು ಗಣ್ಯರನ್ನು ಸನ್ಮಾನಿಸಿಕೊಂಡು ಇಲ್ಲಿ ಒಂದು ಮನರಂಜನೆ ಕೊಡುವಂಥ ಕಾರ್ಯಕ್ರಮಗಳು ಹಲವು ವರ್ಷಗಳಿಂದ ಬಂದಂಥ ವಿಧಾನ. ಇದಕ್ಕೆ ಸ್ಪಂದನ ಫ್ರೆಂಡ್ಸ್ನವರು ಕೂಡ ಸಹಕಾರ ಕೊಟ್ಟುಕೊಂಡು ಬಂದದ್ದು. ಇವತ್ತು ಕೂಡ ಅದೇ ಕೆಲಸ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಇದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಸಮಾಜಕ್ಕಾಗಿ ನಾವು ದುಡಿದಂಥ ವಿಚಾರವನ್ನು ಸಮಾಜಕ್ಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಯಾವುದೇ ನಮ್ಮ ಐಶ್ವರ್ಯಗಳು, ಜ್ಞಾನಗಳು ಅದು ಸಮಾಜದಿಂದ ಪಡೆದಂಥ ಐಶ್ವರ್ಯ, ಅದು ಜ್ಞಾನ, ಅದನ್ನು ನಾವು ಸಮಾಜಕ್ಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಪ್ಪ, ಮಹಾಲಿಂಗ ನಾಯ್ಕ್ ಅಮಿ ಹಾಗೂ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತ ಕುಮಾರಿ ರೆಮೋನಾ ಇವೆಟ್ ಪಿರೇರಾ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಗಣೇಶ್ ಕುಲಾಲ್, ನಾಮನಿರ್ದೇಶಿತ ಸದಸ್ಯರಾದ ರಾಧಾಕೃಷ್ಣ ಅಶೋಕನಗರ ಹಾಗೂ ಮುಡಾರೆ ಫೌಂಡೇಶನ್ನ ಅಧ್ಯಕ್ಷರಾದ ಎಂ ಸತೀಶ್ ಆಳ್ವ ಮುಡಾರೆ, ಸ್ಪಂದನ ಫ್ರೆಂಡ್ಸ್ ಅಶೋಕನಗರದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.